ಇವತ್ತು ಹೊಂಗೆ ಮರ ಹೂ ಬಿಟ್ಟಿದೆ. ಹೌದು, ನಟಿ ಸೋನಲ್ ಮೊಂತೇರೊ ಮತ್ತು ನಟ ವಿಹಾನ್ ಗೌಡ ನಟನೆಯ ಪಂಚತಂತ್ರ ಚಲನಚಿತ್ರದ ಮೊದಲ ಹಾಡು ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ವಿಡಿಯೋ ಸಾಂಗ್ ಕ್ರಿಸ್ಮಸ್ ದಿನದಂದೇ ಬಿಡುಗಡೆಗೊಂಡಿದೆ. ಯೋಗರಾಜ್ ಭಟ್ಟರ ಸಾಹಿತ್ಯಕ್ಕೆ ಹರಿಕೃಷ್ಣರ ಸಂಗೀತ. ಸದಭಿರುಚಿಯ ಕೇಳುಗರಿಗೆ ಇನ್ನೇನು ಬೇಕು? ಇದನ್ನ ಹೊಸ ವರ್ಷದ ಗಿಫ್ಟ್ ಅಂತ ಹೇಳಲು ಯಾವುದೇ ಅಡ್ಡಿ ಇಲ್ಲ. ಯೋಗರಾಜ್ ಭಟ್ ನಿರ್ದೇಶನದ ಪಂಚತಂತ್ರ ಸಿನಿಮಾದ ವಿಡಿಯೋ ಹಾಡನ್ನ ಇಂದು ಬಿಡುಗಡೆ ಮಾಡಲಾಯಿತು. ನಟಿ ಸೋನಲ್ ಮೊಂತೇರೊ, ನಟ ವಿಹಾನ್ ಗೌಡ ನಟನೆಯ ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ ಹಾಡನ್ನ ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಪ್ರಯುಕ್ತ ಭಟ್ಟರು ಬಿಡುಗಡೆ ಮಾಡಿದ್ರು. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು? ಇದು ಗೊತ್ತಿಲ್ಲದ ರೋಮಾಂಚನ, ಹೋಗಿ ಬಂತು ಪ್ರಾಣ. ಭರ್ತೃಹರಿಯ ಶೃಂಗಾರ ಶತಕ, ಶೃಂಗಾರ ಕಾವ್ಯಗಳಲ್ಲಿ ಬಹುದೊಡ್ಡ ಕೃತಿ. ಈಗ ಅಂತಹದ್ದೊಂದು ಶೃಂಗಾರ ಕಾವ್ಯವನ್ನ ಈ ಹಾಡಿನಲ್ಲಿ ಸೃಷ್ಟಿಸಿದ್ದಾರಂತೆ ಭಟ್ಟರು. ನಟಿ ಸೋನಲ್ ಮತ್ತು ನಟ ವಿಹಾನ್ ಈ ಹಾಡಿನಲ್ಲಿ ಸಖತ್ ರೊಮ್ಯಾಂಟಿಕ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಮ್ರಾನ್ ಸರ್ದಾರಿಯಾ ಅವರು ಕೊರಿಯೋಗ್ರಫಿ ಮಾಡಿರುವ ಈ ಹಾಡನ್ನ ವಿಜಯ್ ಪ್ರಕಾಶ್ ಹಾಡಿದ್ದಾರೆ. ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ಬಿಡುಗಡೆಯಾಗಿದ್ದ ಸ್ಟಿಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ವು. ಕಣ್ಣೆರಡು ಕೇಳಿವೆ ಬಾಕಿ, ಇದು ತುಂಟ ಮೌನಾಚರಣೆಯು. ಸ್ಪರ್ಶವು ಕೇಳಲು ಕೊಂಚ, ಉಷ್ಣಾಂಶದ ಬೆಚ್ಚನೆ ಲಂಚ. ಶುರು ಜಂಟಿ ಕಾರ್ಯಾಚರಣೆಯು. ಗೊತ್ತಿದ್ದು ದಾರಿ ತಪ್ಪಿದಾಗ ಬೆವರಿನ ಹನಿಯು. ಹುಚ್ಚೆದ್ದು ಹಾಡು ಹೇಳಬಹುದೇ ಒಳಗಿನ ದನಿಯು. ಇದು ಆವೇಗದ ಲಿಂಗನ, ಹೋಗಿ ಬಂತು ಪ್ರಾಣ. ಮಾಸ್ತಿ ಮತ್ತು ಕಾಂತರಾಜ್ ಬರೆದಿರುವ ಯುವಕರು ಮತ್ತು ವಯಸ್ಸಾದವರ ನಡುವಿನ ಕಥೆಯನ್ನ ಭಟ್ಟರು ಸಿನಿಮಾ ಮಾಡಿದ್ದಾರೆ. ಹರಿಪ್ರಸಾದ್ ಜಯಣ್ಣ, ಹೇಮಂತ್ ಪರಾಡ್ಕರ್ ಬಂಡವಾಳವನ್ನ ಹೂಡಿದ್ದಾರೆ. ಮಲ್ಮೆಯಲ್ಲೆಲ್ಲವೂ ಚಂದ, ಮನ್ಮಥನ ಹಾವಳಿಯಿಂದ ಬಚಾವಾದರೇನು ಸುಖವಿದೆ. ಬಿಚ್ಚಿದ ಕೂದಲ ಘನತೆ, ಅರೆ ಮುಚ್ಚಿದ ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು. ಕಡುಮೋಹದಲ್ಲಿ ಗಡಿಯ ರೇಖೆಗೆಲ್ಲಿದೆ ಬೆಲೆಯು. ತಿಳಿಗೇಡಿಯಾಗದೇನೆಸಿಗದು ತೋಳಿಗೆ ನೆಲೆಯು. ರತಿ ರಂಗೇರಲು ಪ್ರತೀಕ್ಷಣ, ಹೋಗಿ ಬಂತು ಪ್ರಾಣ.